ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೊ ಇವತ್ತಿನ ಈ ಒಂದು ನಮ್ಮ ಅಡುಗೆ ಮನೆಯಲ್ಲಿ ರುಚಿಕರವಾದಂಥ ಅಡುಗೆನ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಒಬ್ಬರು ಟೀಚರ್. ಶಾಲೆಯಲ್ಲಿ ಅಂತೂ ಪಾಠ ಯಾವಾಗಲೂ ಹೇಳ್ಕೊಡ್ತಾ ಇರ್ತಾರೆ, ಅಚ್ಚುಕಟ್ಟಾಗಿ ಪಾಠ ಹೇಳ್ಕೊಡ್ತಾರೆ. ನಮಗೆ ಅಡುಗೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ. ಸೊ ಯಾರು ಅಂತ ಹೇಳಿದ್ರೆ ಇವರು ಧನ್ಯಲತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಸ್ಕೂಲಲ್ಲಿ ಅಂತೂ ಇನ್ನೂ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುವಂಥ ಒಂದು ಟೈಮ್ ಅಲ್ವಾ? ಈಗ ನೀವೆಲ್ಲ ತುಂಬ ಬ್ಯುಸಿ. ಕರೆಕ್ಟ್. ಬ್ಯುಸಿಯಾ ಫ್ರೀಯಾ? ಆ್ಯಕ್ಚುಲಿ ಬಿಸಿ ಜಾಸ್ತಿ. ರಿವಿಷನ್ ಮಾಡಿಸೋದು, ಹೇಳೋದು, ಕರೆಕ್ಷನ್ ಮಾಡೋದು, ಪುನಃ ಕ್ವಶನ್ ಪೇಪರ್ಸ್ ರೆಡಿ ಮಾಡೋದು, ಓರಲ್ಸ್ಗೆ ರೆಡಿ ಮಾಡೋದು, ತುಂಬ ಕೆಲಸ ಉಂಟು ಈಗ. ವರ್ಷ ಇಡೀ ಹೇಳ್ಕೊಟ್ರು ಕೂಡ ಆ ಕಡೆ ಒಂದು ಪರೀಕ್ಷೆಯ ಹಂತದಲ್ಲಿ ಬರುವಾಗ ಇನ್ನಷ್ಟು ಕೆಲಸಗಳು ಜಾಸ್ತಿ ಅಲ್ವಾ? ಮಕ್ಕಳು ಆಗ ಅಲರ್ಟ್ ಆಗಿರ್ತಾರೆ, ಆಗ ಅವರನ್ನು ಗಟ್ಟಿ ಹಿಡಿದ್ರೆ ಎಕ್ಸಾಮ್ ಪೇಪರ್ ಅಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಫಸ್ಟ್ ಇಡೀ ವರ್ಷ ಎಷ್ಟು ಕಲ್ತ್ರು ಕೂಡ ಲಾಸ್ಟ್ ಸ್ವಲ್ಪ ಒಂದು ತಿಂಗಳು, ಆ ಒಂದು ತಿಂಗಳು ಮತ್ತೆ ಲಾಸ್ಟ್ ಮೂಮೆಂಟ್ಗೆ, ಅದ್ರ ಮೊದಲ ದಿವಸ ಓದೋದು, ಬೆಳಿಗ್ಗೆ ಒಂಚೂರು ಬ್ರಷ್ ಅಪ್ ಮಾಡೋದು, ಅದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಅವಾಗ ತುಂಬಾ ಇನ್ನಷ್ಟು ಕೆಲಸ ಸಕ್ರಿಯವಾಗಿರ್ಬೇಕಾಗುತ್ತೆ ಅಲ್ವಾ? ಸರಿ, ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮಗೆ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದೀರಿ. ಸೊ ಅಲ್ಲಿ ಹೇಳ್ಕೊಡೋದೇ ಅಲ್ಲದೆ ಹೊರತು ಇಲ್ಲೂ ಕೂಡ ಹೇಳ್ಕೊಡೋದಕ್ಕೆ ಬಂದಿದ್ದೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಮೇಡಮ್ ಇವತ್ತು? ನಾಳೆ ಶಿವರಾತ್ರಿ ಅಲ್ಲ, ಅದರಿಂದಾಗಿ ತುಳುನಾಡ ಸ್ಪೆಷಲ್ ಸಾರ್ನಡ್ಡೆ. ಸಾರ್ನಡ್ಡೆಗೆ ಸಹ ಒಂದು ವಿಶೇಷತೆ ಉಂಟಂತೆ. ಆ ಮನೆಯ ಪರ್ಟಿಕ್ಯುಲರ್ ಮನೆಯ ಮೊದಲನ ಮಗ ಅಂತೆ ಆ ಸಾರ್ನಡ್ಡೆ ಪಾಯಸ ಅಂತ ತಿನ್ನಲೇಬೇಕಂತೆ. ಆದ್ರೆ ಅವರು ಎಲ್ಲಿದ್ರು ಸಹ ಬಂದು ಆ ದಿವಸ ಮನೆಯಲ್ಲಿ ಇರ್ಬೇಕಂತ ಪ್ರತೀತಿ ಹಿಂದೆದ್ದು. ಅದ್ಯಾಕೋ ಗೊತ್ತಿಲ್ಲ ಯಾಕಂತ, ಅದೊಂದು ಏನು ಅದಕ್ಕೊಂದು ಹಿನ್ನೆಲೆ ಇರ್ಬೋದಪ್ಪ, ನನ್ಗೆ ಗೊತ್ತಿಲ್ಲ ಏನ್ ಹೇಳಿ. ಬಟ್ ನನ್ನ ಅಮ್ಮ ಹೇಳ್ತಿದ್ರೆ ಯಾವಾಗಲೂ ಮೊದಲನೆಯ ಮಕ್ಕಳು ಅಂದ್ರೆ ಸುರೀನ ಮಕ್ಕಳು ಸಾರ್ನಾಡೆ ಪಾಯಸ ಅಂತ ತಿನ್ನಲೇಬೇಕಂತೆ ಶಿವರಾತ್ರಿ ದಿನ. ಓಹೋ, ಓಕೆ ಓಕೆ. ಈ ಒಂದು ವಿಷಯ ಗೊತ್ತಿರ್ಲಿಲ್ಲ, ಬಟ್ ಸಾರ್ನಾಡ್ಯ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ನನಗಂತೂ ಸಾರ್ನಾಡ್ಯ ಅಂದ್ರೆ ತುಂಬಾ ಇಷ್ಟ. ಯಾವುದೇ ಇರ್ಲಿ, ಈ ಸಾರ್ನಾಡ್ಯ ಮತ್ತೆ ಈ ರೊಟ್ಟಿ ಪಾಯಸ, ಅದು ಈ ಕೆಡ್ಡಸದ ಟೈಮ್ ಅಲ್ಲಿ ಮಾಡ್ತಾರೆ. ಸೊ ಅದಂತೂ ಐ ಲವ್ ಇಟ್, ತುಂಬಾ ಇಷ್ಟ. ಟ್ರೆಡಿಷನಲ್ ಥಿಂಗ್ಸ್ ಯಾವಾಗ, ಅದು ಸಹ ನಮ್ಮ ತುಳುನಾಡಿನ ಟ್ರೆಡಿಷನಲ್ ತಿನ್ನುವಂತ ವಸ್ತುಗಳು ತುಂಬಾ ಟೇಸ್ಟಿ. ದಿನ ಮಾಡಿದ್ರೆ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಟ್ಟಿದಾಗ ಆಗುತ್ತೆ, ಅದು ಕ್ಯಾರಿ ಆನ್ ಮಾಡಿದಾಗೂ ಕೂಡ ಆಗುತ್ತೆ. ಅವ್ರಿಗೂ ಕೂಡ ನಾವು ಈ ಒಂದು ಅಡುಗೆಗಳನ್ನ ಮಾಡ್ತಾ ಇರುವಾಗ ಇದು ಇವತ್ತಿನ ಈ ಒಂದು ದಿನಕ್ಕೆ ವಿಶೇಷವಾದಂತ ಖಾದ್ಯ ಅಂತ ಗೊತ್ತಾಗುತ್ತೆ. ಅದು ಗೊತ್ತು ಮಾಡ್ಬೇಕು ನಾವು ಖಂಡಿತ. ಸೊ ನೆಕ್ಸ್ಟ್ ಜನರೇಷನ್ಗೆ ಅದೆಲ್ಲ ತಿಳಿಬೇಕು ಅಂತ ಹೇಳಿದ್ರೆ ಮಾಡ್ಲೇಬೇಕಾಗುತ್ತೆ. ಸೊ ಇದು ನಾಳೆಗೆ. ಸೊ ನಾಳೆಗೆ ಯಾವ್ದೆಲ್ಲ ಅಡುಗೆ ಮಾಡ್ಬೇಕು ಅಂತ ಇವತ್ತೇ ಹೇಳ್ಕೊಡ್ತಾ ಇದ್ದೀರಿ. ಸರಿ, ಇನ್ನು ತಡ ಮಾಡೋದೇ ಬೇಡ, ಎಲ್ಲರೂ ಪೇಪರ್ ಪೆನ್ ಇಟ್ಕೊಂಡು ರೆಡಿ ಇರ್ತಾರೆ. ಬನ್ನಿ ಕಿಚನ್ಗೆ ಹೋಗುವ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಸಾರ್ನಡ್ಡೆ ಹೇಗೆ ಸ್ಟಾರ್ಟ್ ಮಾಡೋದು? ಒಂದು ಪಾತ್ರೆ ಕೊಡಿ, ಒಂದು ಸ್ಪೂನ್ ಕೊಡಿ, ಸ್ವಲ್ಪ ತುಪ್ಪ ಹಾಕಿ ಗೇರು ಬೀಜ ದ್ರಾಕ್ಷಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ.
ಶಿವರಾತ್ರಿ ದಿನ ಬೇರೆ ಏನೆಲ್ಲ ಬೇರೆ ಬೇರೆ ನಾರ್ತ್ ಕೇಂದ್ರದಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ಅಡಿಗೆಗಳನ್ನು ಮಾಡ್ತಾರೆ. ಅಂದ್ರೆ ಮೊದಲನೇ ದಿನ ಉಪವಾಸ, ಅಂದ್ರೆ ಇವತ್ತಿನ ಈ ಒಂದು ದಿನ ಉಪವಾಸ ಇರುತ್ತೆ. ಮರುದಿವಸ ಈ ಊಟದಲ್ಲಿ ಪಾಯಸ ಒಂದು, ಈ ಪಾಯಸ ತುಳುನಾಡಲ್ಲಿ ಮತ್ತೆ ನಾರ್ತ್ ಇಂಡಿಯಾದಲ್ಲಿ ಅಥವಾ ನಾರ್ತ್ ಕೆನಡಾದಲ್ಲೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಡಿಗೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ. ನಮ್ಮ ಈ ತುಳುನಾಡಿನ ಅಡಿಗೆಯಲ್ಲಿ ಸಾರ್ನಡ್ಡೆ ಬೇಕೇ ಬೇಕು. ಓಕೆ ಓಕೆ. ಅದು ಹಿಂದಿನ ಕಾಲದವರು ಇದ್ರೆ ಮಾಡಿಸ್ತಾರೆ, ಅವರಿಗೆ ಡಯಾಬಿಟಿಸ್ ಇದ್ರೆ ಸಹ ಆ ದಿವಸಕ್ಕೊಂದು ಪಾಯಸ ಆಗ್ಲೇಬೇಕು. ಸ್ವಲ್ಪ ಒಂದು ಸ್ಪೂನ್ ಆದ್ರೂ ಅವ್ರು ತಿಂತಾರೆ. ಓಕೆ ಓಕೆ. ಅದ್ರಲ್ಲೂ ಬೇರೆ ಹೇಳಿದ್ರಿ ಹಿರಿಯ ಮಗ ಅಥವಾ ಮಗಳು, ಅವರು ಹಿರಿಯ ಮಕ್ಕಳು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಹಿರಿಯ ಮಕ್ಕಳು ತಿನ್ಲೇಬೇಕಂತ, ಅವರು ಎಷ್ಟೇ ಪ್ರಾಯದವರಾಗಿರ್ಲಿ ಸಾಕ್ತಿಗೆ. ಈ ನಾನು ಕಡಲೆಬೇಳೆಯನ್ನು ನೀರು ಹಾಲಿನಲ್ಲಿ, ಅಂದ್ರೆ ನಾನು ಒಂದು ತೆಂಗಿನಕಾಯಿಯನ್ನು ಅದ್ರದ್ದು ಹಾಲು ತೆಗೆದು ಒಳ್ಳೆ ದಪ್ಪ ಹಾಲು ಇದರಲ್ಲಿ ಇಟ್ಟುಕೊಂಡಿದ್ದೇನೆ. ನೀರು ಹಾಲಲ್ಲಿ ಕಡಲೆಬೇಳೆಯನ್ನು ಕುಕ್ಕರಲ್ಲಿ ಹಾಕಿ ಒಂದು 3-4 ವಿಸಿಲ್ ತೆಗೆದು ಬೇಯಿಸಿದ್ದೇನೆ. ಈಗ ಇದನ್ನು ಇದಕ್ಕೆ ಹಾಕೊಳ್ಳೋಣ. ಮತ್ತೆ ಉಳಿದ ತೆಳು ಹಾಲು ಅದನ್ನು ಸಹ ಇದಕ್ಕೆ ಹಾಕೊಳ್ಳೋ. ಉಳಿದದ್ದು ಈ ಸಾರ್ನಡ್ಡೆಗೆ ಕಡಲೆಬೇಳೆ ಯೂಸ್ ಮಾಡ್ತಾರೆ. ಹೌದು, ಕಡಲೆಬೇಳೆ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಸಾರ್ನಡೆಯನ್ನು ಮಾಡುವ ವಿಧಾನ ಇರ್ಬೋದು. ಇದು ನನಗೆ ನನ್ನ ಅಮ್ಮ ಕಲಿಸಿದ ವಿಧಾನ, ಇದು ಈ ರೀತಿಯಲ್ಲಿ ಕಲಿಸಿದ್ದಾರೆ. ಹಾಗೆ ಕೆಲವರು ಈ ಸಾರ್ನಡ್ಡೆ ಅಂದ್ರೆ ಸ್ವಲ್ಪ ಮಸಾಲೆ ಹಾಕಿ ಸಹ ಮಾಡ್ತಾರೆ. ಕಾಳುಮೆಣಸು ಮಸಾಲೆ ಅಂದ್ರೆ ರೆಡ್ ಚಿಲ್ಲಿ ಎಲ್ಲ ಇಲ್ಲ, ಕಾಳುಮೆಣಸು ಬೇರೆ ಧನಿಯಾ ಏನೋ ಎಲ್ಲ ಹಾಕಿ ಮಾಡ್ತಾರೆ. ಸೊ ಆ ರೀತಿಯಾಗಿ ಸಹ ಅದೊಂದು ಖಾರ, ಸ್ವಲ್ಪ ಖಾರ, ಸ್ವಲ್ಪ ಲೈಟ್ ಸ್ವೀಟ್, ಅದು ಒಳ್ಳೆಯದಾಗ್ಬೋದಲ್ಲ. ತುಂಬಾ ಚೆನ್ನಾಗಿ. ಅಂದ್ರೆ ಈ ಇದಕ್ಕೆ ಹಾಕ್ತಾರೆ ನವರು. ನಾವೀಗ ನಿಮ್ಮ ಸಂತೋಷ್ ರೈಸ್ ಮಿಲ್ಸ್ ನವರದ್ದು ಇದು ಕೊಟ್ಟಿದ್ದೀರಲ್ಲ ನೀವು, ಅಕ್ಕಿಯಿಂದ ನಾನು ಅದರಿಂದಲೇ ಇವತ್ತು ಮಾಡಿದ್ದೇನೆ. ಓ ನೈಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದರಿಂದ ಏನಾದ್ರೂ ಮಾಡಿ. ಸೊ ನನಗೆ ನೀವತ್ತು ಕರೆಯುವಾಗ ನೆನಪಾಯ್ತು, ಇದನ್ನೊಂದು ಮಾಡ್ಬೇಕು ಅಂತ. ಸಾರ್ನಡ್ಡೆ. ಓಕೆ, ನೆಕ್ಸ್ಟ್ ಇದಕ್ಕೆ ಈಗ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಅದರಲ್ಲಿ ಕರಗಬೇಕು. ಗುದ್ದಿ ಸಹ ಹಾಕ್ಬೋದು. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲೇ ಹಾಕೊಂಡ್ರೆ ಅಂದ್ರೆ ಇದು ಮೊದಲೇ ಬೆಂದಿರೋದ್ರಿಂದ ಬೇಗನೆ ಹಾಕೊಳ್ಬಹುದು. ನಾನು ಬೇಯುವಾಗ್ಲೇ ಸ್ವಲ್ಪ ಉಪ್ಪು ಸಹ ಹಾಕೊಂಡಿದ್ದೇನೆ ಅದಕ್ಕೆ, ಕಡಲೆಬೇಳೆಗೆ. ಈ ಪೂಜೆಯ ವಿಧಾನಗಳಲ್ಲಿ ಏನಾದ್ರೂ ವಿಭಿನ್ನತೆ ಇದೆಯಾ ಈ ಒಂದು ಶಿವರಾತ್ರಿಗೆ? ಹೌದು, ರಾತ್ರಿ ಪೂರ್ತಿ ಜಾಗರಣೆ ಇರ್ಬೇಕು ಅಂತ ಹೇಳ್ತಾರೆ. ಅದ್ರಲ್ಲೂ ಕೂಡ ಕೆಲವರು ಅದ್ರಲ್ಲೂ ಏನಾದ್ರೂ ಒಂದು ತುಂಟಾಟ ಆಡುವಂತದ್ದು ರಾತ್ರಿಗೆ. ಅಂದ್ರೆ ಅದು ತುಂಟಾಟ ಆಡುದು ಯಾಕೆ ಹೇಳಿದ್ರೆ, ಅಂದ್ರೆ ಕಲ್ಲು ಬಿಸಾಡುದು, ಜಾಗರಣೆ ಅಂದ್ರೆ ಶಿವರಾತ್ರಿಯ ದಿನ ಅಂತೆ ನಮ್ಮ ಯೂನಿವರ್ಸ್ ಅಲ್ಲಿ ಒಂದು ಚೇಂಜಸ್ ನಡೀತದೆ ಅಂತೆ. ಆ ಚೇಂಜಸ್ ಆಗುವಾಗ ಮನುಷ್ಯನ ದೇಹ ಮಲಗಿ ಇರಬಾರ್ದಂತೆ. ಸೈಂಟಿಫಿಕ್ ರೀಸನ್ ಅದು. ಮನುಷ್ಯನ ದೇಹ ಮಲಗಿ ಇರಬಾರ್ದಂತೆ ಆ ಟೈಮ್ ನಲ್ಲಿ. ಈ ಚಳಿಗಾಲದಿಂದ ನೀವು ಹೇಳಿದ ಹಾಗೆ ಆ ಒಂದು ಪರ್ಟಿಕ್ಯುಲರ್ ಶಿವರಾತ್ರಿಯ ದಿನ ನಮ್ಮ ದೇಹ ಮಲಗಿದ್ರೆ ಸ್ವಲ್ಪ ಅದು ನಮ್ಮ ಬಾಡಿಗೆ ಒಳ್ಳೆದಲ್ಲಂತೆ. ಅದಕ್ಕೋಸ್ಕರ ಹಿಂದಿನವರು ಜಾಗರೂಕತರಾಗಿರ್ಬೇಕು, ಜಾಗರಣೆ ಮಾಡ್ಬೇಕು ಹೇಳೋದು ಅದಕ್ಕೆ ಅಂತೆ. ಈಗ ಇದಕ್ಕೆ ಸ್ವಲ್ಪ ನೀರು, ಒಂದು 2 ಲೋಟ ನೀರು ಬೇಕು. ಹಾಕ್ಲಾ? ಈಗ ಬೆಲ್ಲ ಕರಗಿತ್ತಲ್ಲ, ಸಾಕು. ಈಗ ಆಕ್ಚುಲಿ ಸಾರ್ನಡ್ಡೆ ಹೇಳಿದೆ ಏನು, ನಮ್ಮ ತುಳುನಾಡು ಕುಡುಪು ಅಂತ ಹೇಳ್ತೇವಲ್ಲ, ಅದರಲ್ಲಿ ಈ ನಾವು ಅಕ್ಕಿಯಿಂದ ಮಾಡಿಟ್ಟ ಗಟ್ಟಿ ಇದನ್ನು ಹೀಗೆ ಮಾಡಿ ಸಾರಿ ಇದು ಮಾಡುದು. ಆದ್ರೆ ನಮ್ಮ ಹತ್ರ ಈಗ ಅಂತ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಲ್ಲ. ಅದಕ್ಕೆ ನಾನು ಈ ಚಕ್ಕುಲಿ ಒತ್ತುವ ಇದರಲ್ಲಿ ಸಣ್ಣ ಸಣ್ಣ ಹೋಲ್ ಇರುವಂತದನ್ನು ತಕೊಂಡು ಅದರಲ್ಲಿ ಮಾಡ್ಬೇಕಂತ ಇದ್ದೇನೆ. ಸೊ ಮೊದಲು ಇಂಥದ್ದು ಈ ಮೊದಲೆಲ್ಲ ಆದ್ರೆ ಶಾವಿಗೆ ಒತ್ತುವಂತದ್ದು ದೊಡ್ಡದಿರ್ತಾ ಇತ್ತು. ಸೊ ಅದ್ರಲ್ಲಿ ಮಾಡಿದ್ರೆ ಅದು ಕರೆಕ್ಟ್ ಬರ್ತಿತ್ತು. ಸೊ ಇದನ್ನ ಈಸಿ ವೇ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಅದರಲ್ಲಿ ಸಾರಿಸ್ತಾರೆ. ಇಲ್ಲಂದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ಏನ್ ಮಾಡ್ತಿದ್ರು ಹೇಳಿದ್ರೆ, ಈ ಹೋಲ್ ಇದ್ದೊಂದು ಸ್ಟೀಲಿನ ಪಾತ್ರೆ ಬರ್ತದಲ್ಲ, ಅದೆಲ್ಲ ಹಾಕಿ ಅದರಲ್ಲಿ ಹೀಗೆ ಎಳಿತಿದ್ರು. ಅದೇ ಸಾರುವುದು ಸಾರಿಸುವುದನ್ನ ಸಾರ್ನಡ್ಡೆ, ಸಾರಿ ಮಾಡುವ. ಮುಂಚೆ ಅಂತ ನನ್ನ ಅಜ್ಜಿ ಎಲ್ಲ ಇರುವಾಗ ಅವರು ಅಂತದೇ ಅದೇ ಬೇಕಂತೆ ಅವರಿಗೆ, ಅದರಲ್ಲೇ ಮಾಡು.
ಅದರಲ್ಲಿ ಮಾಡೋದಿದ್ರೆ ಅದು ಸಾರ್ನಡ್ಡೆ ಆಗ್ಲಿಲ್ಲ. ಅದಕ್ಕೆ ಹೆಸರು ಅದರಿಂದ ಬಂದದ್ದೇನ. ಹೌದು. ಈಗ ಅನುಕೂಲಕ್ಕೆ ತಕ್ಕ ನಾವು ಅದಕ್ಕೆ ಅನುಗುಣವಾಗಿ ನಾವು ಕೂಡ ಅದಕ್ಕೆ ಹೊಂದ್ಕೊಂಡು ಪೇಟೆಯಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ. ಒಂದು ಪದ್ಧತಿ ಗೊತ್ತಿದ್ರೆ ಆಯ್ತು ಅಷ್ಟೇ. ಹೌದು. ಈಗ ಏನ್ ಮಾಡ್ತೇನೆ ಹೇಳಿದ್ರೆ ನಾನು ಈ ಹುರಿದಿಟ್ಟ ಇದನ್ನು ಸಹ ಹಾಕ್ತೇನೆ ಇದಕ್ಕೆ. ಕೊನೆಯಲ್ಲ, ಈ ಮಧ್ಯದಲ್ಲಿ ಹಾಕ್ತೇವೆ. ಹಾಕಿ ಉಪ್ಪು ಆಗಲೇ ಹಾಕಿದ್ದೇನೆ. ಇನ್ನು ಸ್ವಲ್ಪ ಒಂದು ಪಿಂಚ್ ಆಫ್ ಉಪ್ಪು ಸ್ವಲ್ಪ ನಾನು ಹಾಕ್ತಾ ಇದ್ದೇನೆ. ಅಂದ್ರೆ ಪಾಯಸಕ್ಕೆ ಬೆಲ್ಲದಲ್ಲಿ ಉಪ್ಪು ಉಂಟು, ಮತ್ತೆ ಕಡಲೆಬೇಳೆಯಲ್ಲಿ ಸಹ ನಾನು ಹಾಕಿದ್ದೇನೆ, ಮತ್ತೆ ಈ ಇದರಲ್ಲಿ ಸಹ ಅದರಲ್ಲಿ ಸಹ ಸ್ವಲ್ಪ ಹಾಕಿದ್ದೇನೆ. ಅದರಿಂದಾಗಿ ಹೆಚ್ಚು ಉಪ್ಪಿನ ಅಗತ್ಯ ಇಲ್ಲ. ಈಗ ಹೀಗೆ ಕಟ್ 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 ಮಾಡಿ ಇದು ಬಾಯಿಗೆ ಸಿಕ್ಕುವಾಗ ಒಳ್ಳೇದಾಗ್ತದೆ. ಮತ್ತೆ ಈಗ ಮುಚ್ಚಳ ಮುಚ್ಚುವ, ಅಂದ್ರೆ ಅದು ಬೇಯಬೇಕಾ, ಅದಕ್ಕೆ ನಾವು ಮಾಡಿಟ್ಟ. ಸೊ ನಾವೀಗ ಎಲ್ಲ ಬೇರೆ ಪುಂಡಿ ಅಥವಾ ಏನಾದ್ರು ಮಾಡುವಾಗ ಅದು ಕೂಡ ಹಬೆಯಲ್ಲಿ ಬೇಯುತ್ತೆ, ಅದು ನೀರಲ್ಲೇ ಹಾಗೆ ನೀರಲ್ಲಿ ಬೇಯಬೇಕು. ಅದು ನೀರು ಹೇಳಿದ ಅದಕ್ಕೆ ಖಾಲಿ ಕುಚ್ಚಲಕ್ಕಿ ಮಾತ್ರ ಹಾಕಿದ್ರೆ. ಹೌದು, ಕುಚ್ಚಲಕ್ಕಿ ಮಾತ್ರ. ನಾನು ಹೇಳಿದೆ ನೀವು ಕೊಟ್ಟ ಸಂತೋಷ್ ರೈಸ್ ಮಿಲ್ಸ್ ನವರ ರೈಸ್ ನೀರಿನಲ್ಲಿ ಹಾಕಿಟ್ಟೆ ಒಂದು 5-6 ಗಂಟೆ ನೀರಿನಲ್ಲಿ ಮುಳುಗಿತ್ತು. ಮತ್ತೆ ಒಂದು ಸಣ್ಣ ಮಿಕ್ಸಿ ಎಲ್ಲ ತುಂಬಾ ಬೇಡಲ್ಲ ಇದಕ್ಕೆ. ತುಂಬಾ ಮಾಡುವಾಗಾದ್ರೆ ಸ್ವಲ್ಪ ಗ್ರೈಂಡರ್ ಯೂಸ್ ಮಾಡಿ ಮಾಡ್ಬೋದು, ದೊಡ್ಡ. ಇದು ಸಣ್ಣ ಚಟ್ನಿ ಗ್ರೈಂಡರ್ ಅಲ್ಲಿ ನಾನು ಅದನ್ನು ಗ್ರೈಂಡ್ ಮಾಡಿ. ಈಗ ಇಲ್ಲಿ ಕುದಿ ಬರ್ತಾ ಉಂಟಲ್ಲ, ಆಮೇಲೆ ನಾವು ಲಿಡ್ ತೆಗೆಯುವ. ಲಿಡ್ ತೆಗೆದು ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಇರ್ಬೇಕು. ಯಾಕೆ ಹೇಳಿದ್ರೆ ಅದು ನಾವು ಅಕ್ಕಿಯಿಂದ ಮಾಡಿದಂತಹ ಇದನ್ನು ಹಾಕಿದ್ದಲ್ಲಕ್ಕೆ ಸ್ವಲ್ಪ ನೀರು ಕಡಿಮೆ ಆಗ್ತದೆ ಹೇಳಿದ್ರೆ ನಾವು ಸ್ವಲ್ಪ, ಯಾಕೆ ಹೇಳಿದ್ರೆ ಇದು ನಾವು ಅಕ್ಕಿ ಅಂಶಗಳಿಂದ ಮಾಡಿದಂತದಲ್ಲ, ಅದರಿಂದ ಅದು ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಬರ್ತದೆ. ಈಗ ಕೊನೆಗೆ ದಪ್ಪ ಹಾಲು ಹಾಕ್ಲಿಕ್ಕೆ ಉಂಟು, ತೆಂಗಿನಕಾಯಿ ಹಾಲು, ಅದು ಪುನಃ ದಪ್ಪ ಆಗ್ತದೆ. ಇದು ಸ್ವಲ್ಪ ನೀರು ಹಾಕೊಳ್ಳೋಣ, ಸಾಕು. ಈಗೆಲ್ಲ ಅಂದ್ರೆ ನಮ್ಮ ಒಂದು ಟ್ರೆಡಿಷನಲ್ ಡಿಶಸ್ ಗೊತ್ತಾಗ್ಲಿ ಅಂತ ಹೇಳಿ ಕೆಲವೊಂದು ಮದುವೆ ಸಮಾರಂಭಗಳಲ್ಲೂ ಕೂಡ ಈ ಒಂದು ಅಡುಗೆಗಳನ್ನು ಈಗ ನೋಡಿ, ಹೆಚ್ಚಾಗಿ ನಾನು ನೋಡಿದ ಪ್ರಕಾರ ಕೆಲವು ಮದುವೆಗಳಲ್ಲಿ ಈ ಚಿರೋಟಿ ನಿಜವಾಗಿ ನನಗೆ ಗೊತ್ತೇ ಇರ್ಲಿಲ್ಲ. ಅದು ಆಕ್ಚುಲಿ ಬೆಂಗಳೂರು ಸೈಡ್ ಇಂದ ಅಂತೆ. ಮತ್ತೆ ಇತ್ತೀಚೆಗೆ ಚಿರೋಟಿ ಅದ ಹಾಲು ಹಾಕಿ ಅದ್ರ ಮೇಲೆ ಸಕ್ಕರೆ ಉದುರಿಸಿ ಬಾದಾಮ್ ಹಾಲು ಹಾಕಿ ತಿಂತಾ ಇದ್ರೆ ಅಲ್ಲ ಪರಮಾನಂದ. ಈಗ ನಾವು ಇದಕ್ಕೆ ಏಲಕ್ಕಿಯನ್ನು ಗುದ್ದಿ ಪುಡಿ ಮಾಡಿ ಹಾಕ್ಬೋದು, ಅಥವಾ ಹೀಗೆ ಅದರದ್ದು ಕಣಕಣಗಳನ್ನು ಹಾಕಿದ್ರೆ ಸಹ ಬಾಯಿಗೆ ಅದರೊಟ್ಟಿಗೆ ತಿನ್ನುವಾಗ ಬೈಟ್ ಸಿಕ್ಕಿದ್ರೆ ಸಹ ನಮ್ಗೆ ಒಳ್ಳೇದಾಗ್ತದೆ. ಹೆಚ್ಚಾಗಿ ಸ್ವೀಟ್ಗಳಿಗೆ ಪೌಡರ್ ಮಾಡಿ ಸಹ ಹಾಕ್ತಾರೆ. ನಾನೊಂದು ಹೀಗೆ ಅದರ ಕಣಕಣ ಬಾಯಲ್ಲಿ ಸಿಕ್ಕಿದ್ರೆ ಒಂದು ಹಲ್ಲಿನ ಎಡೆಯಲ್ಲಿ ಬಂದ್ರೆ ಅದಕ್ಕೊಂದು ಖುಷಿ ಆಗ್ತದೆ ತಿನ್ನುವಾಗ. ಅದು ಜೀರ್ಣಶಕ್ತಿ ಕೂಡ ಹೊಂದ್ಕೊಂಡಿದೆ, ಜೀರ್ಣ ಆಗೋದಕ್ಕೆ ಬೆಸ್ಟ್ ಅದು. ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದು ಕುದೀತು, ಅದು ಬೆಂದಿತ್ತು. ಆ ಹೂರಣ ಹಾಕಿದ್ದೇವೆ ಅದನ್ನು ಮಾಡಿ. ಸೊ ಹಾಗಾಗಿ ಆ ಥಿಕ್ನೆಸ್. ಈಗ ಕೊನೆಗೆ ನಾವೀಗ ಇದಕ್ಕೆ ತೆಂಗಿನ ಗಟ್ಟಿ ಹಾಲು, ಈಗ ಒಂದು ಸಣ್ಣ ಕುದಿ ಬಂದ ಕೂಡಲೇ ಆಫ್ ಮಾಡುದು. ಗಟ್ಟಿ ಹಾಲು ಹಾಕಿದ ಮೇಲೆ ಹೆಚ್ಚು ಕುದಿಲಿಕ್ಕಿಲ್ಲ. ಒಂದು ಕುದಿ ಬಂದ ಕೂಡಲೇ ಆಫ್ ಮಾಡೋಣ. ಓಕೆ, ಇದು ಈಗ ರೆಡಿ ಆಯ್ತು, ಆಫ್ ಮಾಡ್ಕೊಳ್ಳೋಣ. ಒಂದು ಕುದಿ ಬಂದ್ರೆ ಆಯ್ತು. ಬಿಸಿ ಬಿಸಿಯಾದ ಶಿವರಾತ್ರಿಯ ತುಳುನಾಡ ಸ್ಪೆಷಲ್. ಥ್ಯಾಂಕ್ ಯು ಸೊ ಮಚ್. ಎಕ್ಸಾಕ್ಟ್ಲಿ. ಸೊ ತುಳುನಾಡು ಸ್ಪೆಷಲ್, ಅದರಲ್ಲೂ ಕೂಡ ನಾಳೆ ಶಿವರಾತ್ರಿಗೆ ಯಾವ ಅಡುಗೆ ಮಾಡಬೇಕು ಅಂತ ಇವತ್ತೇ ಹೇಳ್ಕೊಟ್ಟಿದ್ದಾರೆ. ಸೊ ಸಾರ್ನಡ್ಡೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಾರ್ನಡ್ಡೆ ತಯಾರಿಸುವ ವಿಧಾನ: ಮೊದಲು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ತೆಂಗಿನ ತೆಳು ಹಾಲಿನಲ್ಲಿ ಬೇಯಿಸಿದ ಕಡಲೆಬೇಳೆಯನ್ನು ಹಾಗೂ ಬೆಲ್ಲ ಹಾಕಿ ಬೇಯಿಸಿ. ಹಾಲು ಕುದಿ ಬಂದ ನಂತರ ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ
ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಕುಚಲಕ್ಕಿ ಅಂಟನ್ನು ಸಾರಿಸಿ ನೀರಿಗೆ ಹಾಕಿ ಬೇಯಿಸಿಕೊಳ್ಳಿ. ಸ್ವಲ್ಪ ಬೆಂದ ನಂತರ ಕೈಯಾಡಿಸುತ್ತಾ ಬೇಯಿಸಿ. ಹಿಟ್ಟು ಬೆಂದ ನಂತರ ಏಲಕ್ಕಿ ಹಾಗೂ ತೆಂಗಿನ ಗಟ್ಟಿ ಹಾಲನ್ನು ಹಾಕಿ ಒಂದು ಕುದಿ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿ ತುಳುನಾಡು ಸ್ಪೆಷಲ್ ಸಾರ್ನಡ್ಡೆ ಸವಿಯಲು ಸಿದ್ಧ. ಸ್ಮೋಕಿಂಗ್ ಹಾಟ್. ಸೊ ತುಳುನಾಡು ಸ್ಪೆಷಲ್ ಸಾರ್ನಡ್ಡೆ ಏನೋ ರೆಡಿಯಾಗಿದೆ. ನೆಕ್ಸ್ಟ್ ಕೂಡ ತುಳುನಾಡು ಸ್ಪೆಷಲ್ ಹೇಳ್ಕೊಡ್ತಾರಾ, ಎಲ್ಲಿಯ ರೆಸಿಪಿ ಹೇಳ್ಕೊಡ್ತಾರೆ ಅಂತ ಕಾದು ನೋಡ್ತಾ ಇದ್ದೀನಿ. ನಾನು ಕೂಡ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇರಿ. ಹೇಳ್ಕೊಡ್ತೀವಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವರ್ಟ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋವ್ಸ್. ಸೊ ಸಾರ್ನಡ್ಡೆ ರೆಡಿಯಾಗಿದೆ. ಈಗ ಯಾವ ರೆಸಿಪಿ ನಾನು ಕಾಯ್ತಾ ಇದ್ದೀನಿ, ಯಾವುದು ಬನ್ನಿ ಕೇಳೋಣ. ಯಾವ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಈಗ ಒಂದು ತಂಬಿಟ್ಟು, ಇದು ಸಹ ಒಂದು ಶಿವರಾತ್ರಿ ಇದೆ ಸ್ಪೆಷಲ್, ಅದೇ ತುಳುನಾಡು ಸ್ಪೆಷಲ್ ಅಲ್ಲ, ನಮ್ಮ ಕಡೆ ಮೈಸೂರು ಬ್ಯಾಂಗ್ಳೂರ್ ಕಡೆ ತಂಬಿಟ್ಟು. ಹಾಗೆ ಸೊ ಹೇಗೆ ಸ್ಟಾರ್ಟ್ ಮಾಡ್ತೀರಿ? ಒಂದು ಬಾಣಲ್ಲಿ ಕೊಡಿ. ಇದು ಸಾಕಾ? ಸಾಕು. ಈಗ ಇದಕ್ಕೆ ನಾವು ಬೆಲ್ಲ ಹಾಕೊಳ್ಳೋಣ. ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರು, ಅದು ಸ್ವಲ್ಪ ಮುಳುಗುವಷ್ಟು. ಸಾಕಾ? ಸಾಕು. ಇದನ್ನೀಗ ಸಣ್ಣ ಉರಿಯಲ್ಲಿ ನಾವು ಆಚೆ ಸೈಡಲ್ಲಿ ಶಿಫ್ಟ್ ಮಾಡುವ. ಮತ್ತೆ ಇಲ್ಲಿ ನಾವು ಸ್ವಲ್ಪ ಹುರಿದುಕೊಳ್ಳುವ ಕೆಲಸವನ್ನು ಮಾಡುವ. ಓಕೆ ಓಕೆ. ಸಣ್ಣ ಉರಿಯಲ್ಲಿ ಇಡುವ. ಇಲ್ಲಿಗ ಇನ್ನೊಂದು ಪ್ಯಾನ್ ತಗೊಂಡು ಸಾಕು. ಇದರಲ್ಲಿ ಇದು ನಾನು ಹುರಿದೇ ತಂದಿದ್ದೇನೆ. ಇದು ಶೇಂಗಾ ಬೀಜ ಹುರಿದು ಅದನ್ನು ಅದರದ್ದು ಸಿಪ್ಪೆ ತೆಗೆದು ತಂದಿಟ್ಟದ್ದು. ಇದು ಪುನಃ ಅಗತ್ಯ ಇಲ್ಲ. ಇವನ್ ಇದು ಪುಟಾಣಿ, ಇದು ಹುರಿಬೇಕಂತ ಇಲ್ಲ. ಸಪೋಸ್ ಸ್ವಲ್ಪ ನಮ್ಗೆ ನಾವು ತಂದಿಟ್ಟದ್ದು ಫ್ರಿಜ್ ಅಲ್ಲಿ ಇಟ್ಟು ಇದಾಗಿದ್ರೆ ಸ್ವಲ್ಪ ಬೇಕಿದ್ರೆ ಜಸ್ಟ್ ಒಂದು ಹೀಗೆ ಒಂಚೂರು ಬಿಸಿ ತಾಗಿಸಿ ತೆಗೆದುಕೊಳ್ಬಹುದು, 1 ನಿಮಿಷದಷ್ಟು. ಈಗ ಸ್ವಲ್ಪ ಎಳ್ಳು ಹುರಿಯುವ. ನೋಡಿ, 1 ಸ್ಪೂನ್ ನಷ್ಟು ಎಳ್ಳು ಸಾಕು. ಅದು ಇದಕ್ಕೆ ಎಷ್ಟೆಷ್ಟು ಅಂತ ಏನೇ ಇಲ್ಲ, ನಮ್ಗೆ ಅದು ಅಳತೆ ಬೇಡ ಇದಕ್ಕೆ, ಯಾಕಂದ್ರೆ ನಮ್ಮ ರುಚಿಗೆ ತಕ್ಕಷ್ಟು 1 ಸ್ಪೂನ್ ನಾನು ಹಾಕ್ತಾ ಇದ್ದೇನೆ. ಈಗ ಎಳ್ಳು ಹಾಕಿದಷ್ಟು ಒಳ್ಳೇದು. ಸೊ 2 ಸ್ಪೂನ್ ಸಹ ಹಾಕೊಳ್ಬಹುದು. ಬಿಳಿ ಎಳ್ಳು ಮಾತ್ರ? ಬಿಳಿ ಎಳ್ಳು. ಕಪ್ಪು ಎಳ್ಳು ಹಾಕೊಳ್ಬಹುದು, ಆದ್ರೆ ಉಂಡೆ ಹೇಗೆ ಬರ್ತದೆ ಹೇಳಿದ್ರೆ ಅದು ತಂಬಿಟ್ಟು ಸ್ವಲ್ಪ ಕಪ್ಪು ಬರ್ತದೆ. ಸೊ ಲೈಟ್ ಆಗಿ ಫ್ರೈ ಆಗ್ಬೇಕೆಲ್ಲ ಸಹ. ಇದು ಬೇರೆ ಬೇರೆ ತೆಗೆದು ಇಟ್ಕೊಳ್ಬೇಕು ಈಗ. ಅದಕ್ಕೆ ಅಂದ್ರೆ ಮತ್ತೆ ಒಟ್ಟು ಮಾಡ್ಲಿಕ್ಕೆ ಇದೆ. ಈಗ ಸ್ವಲ್ಪ ಗಸಗಸೆಯನ್ನು ನಾನು ಹುರಿತಾ ಇದ್ದೇನೆ, 1 ಸ್ಪೂನಿನಷ್ಟು ಗಸಗಸೆ. ಬೇಗ ಕಪ್ಪಾಗ್ತದೆ, ಅದರಿಂದ ಇದನ್ನು ಮಾತ್ರ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಈ ತೆಂಗಿನ ಇದು ಡ್ರೈ ತೆಂಗಿನ ಕೊಬ್ಬರಿ ತುರಿ ಇದನ್ನು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋದು. ಅದರಲ್ಲಿ ಆ ತುರಿಯೊಟ್ಟಿಗೆ ನಾನು ಆ ಕೊಬ್ಬರಿಯ ಸಣ್ಣ ಸಣ್ಣ ಪೀಸ್ಗಳನ್ನು ಸಹ ಹಾಕಿಟ್ಟಿದ್ದೇನೆ. ಅದಂದ್ರೆ ಬಾಯಿಗೆ ಅದು ಗುಂಡೆಯಲ್ಲಿ ಸಿಕ್ಕುವಾಗ ಒಂದು ಖುಷಿ, ತಿನ್ಲಿಕ್ಕೆ ಮಧ್ಯದಲ್ಲಿ ಒಂದು ಬೈಟ್ ಸಿಗುತ್ತೆ. ಈಗ ಇದು ನಾನು ಕಡಲೆ ಹುರಿದುಕೊಂಡದಂತ ಒಂಚೂರು ಬಿಸಿ
ಸ್ವಲ್ಪ ಬಿಸಿ ಬಿಸಿ ಮಾಡ್ತೇವೆ, ತಾಗಿಸ್ಕೊಳ್ಳೋದು ಜಸ್ಟ್ ಅಷ್ಟೇ. ಬಿಸಿ ತಾಗಿಸುದು. ಇದು ಹಸಿ ಕಡಲೆಯನ್ನು ತಂದು ನಾನು ಸ್ವಲ್ಪ ಬಿಸಿ ಮಾಡಿ ಕಾಯಿಸಿ ಅದರ ಸಿಪ್ಪೆ ತೆಗೆದು ತಂದದ್ದು. ಇದು ಇರ್ಲಿ ಈಗ ಹೀಗೆ. ಈಗ ಇದನ್ನೊಂದು ಮಿಕ್ಸಿ ಜಾರ್ ಆಫ್ ಮಾಡಬೇಕಾ? ಆಫ್ ಆಗಿದೆ. ಆಫ್ ಮಾಡಿ. ಈಗ ಒಂದು ಮಿಕ್ಸಿ ಜಾರ್ ಕೊಡಿ, ಅದರಲ್ಲಿ ತಕೊಳ್ಳಿ, ಹಾಕು. ಇದನ್ನು ಪೌಡರ್ ಮಾಡಿ, ಫೈನ್ ಪೌಡರ್ ಅಲ್ಲ? ಫೈನ್ ಪೌಡರ್. ಸಾಕಾ? ಸಾಕು. ಈಗ ಈ ಶೇಂಗಾ ಬೀಜ ಫೈನ್ ಎಲ್ಲ ಬೇಡ, ಒಂದು ಗರ್ ಮಾತ್ರ. ಓಕೆ. ಇದು ಸ್ವಲ್ಪ ಸ್ವಲ್ಪ ಕ್ರಂಚಸ್ ಸಿಗ್ಬೇಕು, ತರ್ತರಿಯಾಗಿ ಸಿಗ್ಬೇಕು. ನಾನು ಎಲ್ಲ ಹಾಕೊಳ್ತಿಲ್ಲ, ಒಂದು ಸ್ಪೂನಿನಷ್ಟು ಇಟ್ಟುಕೊಳ್ತಾ ಇದ್ದೇನೆ. ಇದು ಪ್ಲಸ್ ನಮ್ಮದು ಗಸಗಸೆ ಮತ್ತು ಎಳ್ಳು ಎರಡು, ಒಂದು ಜಸ್ಟ್ ಒಂದು. ಓಕೆ. ಶೇಂಗಾ ಬೀಜ, ಗಸಗಸೆ ಹಾಗೂ ಎಳ್ಳು. ಇದು ಎಲ್ಲವೂ ಕೂಡ ಸ್ವಲ್ಪ ತರಿ ಅದಂತೂ ಚಿಕ್ಕದು, ಏನು ಆಗೋದಿಲ್ಲ. ಸಾಕಲ್ಲ? ಈಗ ಇದಕ್ಕೆ ಕೊಬ್ಬರಿ ಸಹ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಸಹ ಕರಗಿದೆ, ಸಾಕು ಅನ್ಸುತ್ತೆ. ಸಾಕು ಅನ್ಸುತ್ತಲ್ಲ, ಸ್ವಲ್ಪ ಇದಾಗಲಿ ಅದೊಂದು ಚೂರು. ಇನ್ನು ಸಹ ಸ್ವಲ್ಪ ಗಟ್ಟಿ ಆಗಬೇಕು, ಅಂದರೆ ನೂಲ್ ಪಾಕದಷ್ಟು ಬರ್ತದೆ. ನೂಲ್ ಪಾಕ ಬೇಡ. ನೋಡಿ, ಸಾಕು ಅಂತ. ಸಾಕು. ಆಫ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಳ್ದ ಇದನ್ನು ಹಾಕ್ಕೊಳ್ತಾ ಇದ್ದೇನೆ, ಶೇಂಗಾ ಬೀಜ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ತುಪ್ಪ, ಒಂದು ಸ್ಪೂನಿನಷ್ಟು ತುಪ್ಪವನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ಉಂಡೆ ರೀತಿಯಲ್ಲಿ ಬರುತ್ತೆ. ಉಂಡೆ ಮಾಡುದು. ನೆಕ್ಸ್ಟ್ ಈಗ ನಿಧಾನಕ್ಕೆ ಸ್ವಲ್ಪ ಬೆಲ್ಲದ ಪಾಕವನ್ನು ನಾವು ಹಾಕೊಳ್ಬೇಕು. ಒಂದು ಹಾಕ್ಲಾ? ಸ್ವಲ್ಪ ಸ್ವಲ್ಪವೇ ಹಾಕೊಂಡು ಎಷ್ಟು ಬೇಕು ಹೇಳಿ ನಮ್ಗೆ ಒಂದು ಅಂದಾಜು ಆಗುದಿಲ್ಲ. ಯಾಕೆ ಹೇಳಿದ್ರೆ ಒಂದೊಂದ್ ಸತಿ ತುಂಬಾ ಬೇಕಾಗ್ತದೆ, ಒಂದೊಂದ್ ಸತಿ ಕಡಿಮೆ ಬೇಕಾಗ್ತದೆ. ಹಾಕಿದ್ರು ಸಹ ಕಷ್ಟ. ಅದಕ್ಕೆ ನಿಲ್ಲಿ, ಇನ್ನು ಹಾಕೊಳ್ಬೇಡಿ, ನೋಡ್ತೇನೆ ನಾನು. ಇನ್ನು ಈಗ ಕೈಯಲ್ಲಿ ಅದನ್ನು ಇದು ಮಾಡಬೇಕು, ಬಿಸಿ ಇರುವಾಗಲೇ ಹಾಕೊಳ್ಳೋದು. ಈ ತಂಬಿಟ್ಟನ್ನ ಒಂದು ಎಷ್ಟು ದಿನ ಇಟ್ಕೊಳ್ಬಹುದು? ಇದನ್ನೊಂದು ಈಗ ನಾವು ಎಲ್ಲ ಫ್ರೈ ಮಾಡಿದ ಐಟಮ್ ಆದ್ರಿಂದ ಆಗ ಒಂದು 15 ದಿನ ಇಟ್ಕೊಳ್ಬಹುದು. ತುಂಬಾ ಮಾಡಿದ್ರು 15 ದಿನ ಇಟ್ಕೊಳ್ಬಹುದು. ಸಪೋಸ್ ಒಮ್ಮೊಮ್ಮೆ ಈ ಬೆಲ್ಲದ ನೀರು ಈ ಉಳಿಸಲ್ಲ, ಇದನ್ನ ನಾವು ಚಹಾ ಕಾಫಿ ಮಾಡುವಾಗ ಯೂಸ್ ಮಾಡಬಹುದು. ಏನದಕ್ಕೆ ಏನು ನಾವು ಇದು ಹಾಕ್ಲಿಲ್ಲಲ್ಲ. ಈಗ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಏಲಕ್ಕಿ ಒಂದು ಸ್ವೀಟಿಗೆ ಬೇಕಲ್ಲ, ಉಂಡೆಗಳಿಗೆಲ್ಲ. ಈಗ ನೋಡಿ, ಇಷ್ಟೇ ಬೇಕಾಯ್ತು. ನಾವು ಎಷ್ಟು ಲೆಕ್ಕ ಪ್ರಕಾರ ಹೇಗೆ ಹೇಳಿದ್ರೆ, ಒಂದು ಎಷ್ಟು ನಾವು ಇದು ಪುಟಾಣಿ ತಗೊಳ್ತೇವೆ ಅಷ್ಟೇ ಬೆಲ್ಲ ಬೇಕು ಲೆಕ್ಕ ಪ್ರಕಾರ. ಒಮ್ಮೊಮ್ಮೆ ಅದು ಹೆಚ್ಚು ಕಮ್ಮಿ ಆಗ್ತದೆ. ಅದಕ್ಕೆ ನಾವು ಅದನ್ನು ಹಾಗೆ ಮಾಡಿಟ್ಟು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸ್ವಲ್ಪವೇ ಸೇರಿಸಿಕೊಂಡು ಈ ರೀತಿಯಾಗಿ ಗಟ್ಟಿ ಕಲಿಸ್ಕೊಳ್ಳೋದಕ್ಕೆ ಬರಬೇಕು. ಇನ್ನು ಸ್ವಲ್ಪ ಕೈಗೆ ತುಪ್ಪ ಸವರಿ ಉಂಡೆ ಕಟ್ಟಿಕೊಳ್ಳೋದು. ಎಸ್, ತುಪ್ಪ ಕೈಗೆ ಸವರಿ ನಾವು ಮಾಡಿ ಉಂಡೆ ಕಟ್ಕೊಂಡು ಹೋಗೋದು. ಬಿಸಿ ಇರುವಾಗಲೇ ಉಂಡೆ ಕಟ್ಟಿ ಮುಗಿಸ್ಕೊಳ್ಬೇಕು. ಈಗ ಇದು ಬಿಸಿ ಬೆಲ್ಲದ ಪಾಕ ಹಾಕಿದೇವಿ, ಗಟ್ಟಿ ಬರೋದಿಲ್ವಾ? ಅದಕ್ಕೋಸ್ಕರ ನಾವು ಇದನ್ನ ಎಡೆ ಪಾಕ ಮಾಡ್ಲಿಲ್ಲ ನೋಡಿ, ಖಾಲಿ ನೀರಾಗೋ ತನಕ ಮಾತ್ರ ಇಟ್ಟುಕೊಂಡದ್ದು. ಎಳೆ ಪಾಕ ಮಾಡಿದ್ರೆ ತಿನ್ಲಿಕ್ಕೆ ಆಗುದಿಲ್ಲ ತಿನ್ಲಿಕ್ಕೆ. ಅದಕ್ಕೋಸ್ಕರ ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದು,
ಸಣ್ಣ ಉರಿಯಲ್ಲಿ ಇರಲಿ ಅದು ನೀರಾಗುವಾಗ ನಮ್ದು ಅಂದ್ರೆ ಪಕ್ಕ ಪಕ್ಕ ಆಗ್ಬೇಕಿಲ್ಲ, ಇಲ್ಲದಿದ್ರೆ ಆಕ್ಚುಲಿ ಹೇಗೆ ಇದೆಲ್ಲ ಮಾಡಿ ಆದ ಮೇಲೆ ಅದನ್ನ ನೀರು ಮಾಡುದು ತೆಗೆದು ಹಾಕೋದು. ಸೊ ಇದು ರೆಡಿ, ಈಗ ರೆಡಿ. ರುಚಿ ರುಚಿಯಾದ ತಂಬಿಟ್ಟು ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಹಬ್ಬ ನಾಳೆ ಆದರೂ ಕೂಡ ಅದಕ್ಕೆಲ್ಲ ಪ್ರಿಪ್ರೇಷನ್ ಇವತ್ತೇ ಆಯಿತು. ಕರೆಕ್ಟ್. ಥ್ಯಾಂಕ್ ಯು. ಹಬ್ಬದ ಪ್ರಯುಕ್ತ ಅಂತ ಹೇಳಬೇಕು, ಯಾಕೆ ಅಂತ ಹೇಳಿದರೆ ನಾಳೆ ಹಬ್ಬ ಆದರೂ ಕೂಡ ಮುಂಚಿತವಾಗಿ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕೆಲಸ ಎಷ್ಟು ಸುಲಭ ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ಈ ತಂಬಿಟ್ಟು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ತಂಬಿಟ್ಟು ತಯಾರಿಸೋ ವಿಧಾನ: ಮೊದಲು ಬೆಲ್ಲವನ್ನು ಮುಳುಗುವಷ್ಟು ನೀರು ಹಾಕಿ ಕರಗಿಸಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ಪುಟಾಣಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 2 ಚಮಚ ಬಿಳಿ ಎಳ್ಳು, ಗಸಗಸೆ, ಶೇಂಗಾ ಬೀಜವನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ಒಣಕೊಬ್ಬರಿ ಪುಡಿಯನ್ನು ಹುರಿಯಿರಿ. ಆನಂತರ ಪುಟಾಣಿಯನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಹುರಿದ ಶೇಂಗಾ ಬೀಜ, ಬಿಳಿ ಎಳ್ಳು, ಗಸಗಸೆಯನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಬಳಿಕ ಎಲ್ಲವನ್ನು ಒಟ್ಟಿಗೆ ಹಾಕಿ 1 ಚಮಚ ತುಪ್ಪ, ಸ್ವಲ್ಪವೇ ಬೆಲ್ಲದ ಪಾಕವನ್ನು ಹಾಕಿ ಕಲಸಿ. ಆ ಬಳಿಕ ಉಂಡೆ ಕಟ್ಟಿಕೊಳ್ಳಿ. ಈಗ ಹಬ್ಬಕ್ಕೆ ತಂಬಿಟ್ಟು ತಯಾರು. ಎಸ್ ಮೇಡಮ್, ಫಸ್ಟ್ ಈಗ ಇದು ಯಾವುದು ಬೇಕಾದರೆ ಅದು. ಸೊ ಐ ಗೆಸ್ ಇದು ತಿಂದರೆ ಮತ್ತೆ ಇದು ಸಪ್ಪಾಗುತ್ತೆ. ಸೊ ವಿಲ್ ಟೇಸ್ಟ್ ದಿಸ್. ತಗೊಳ್ಳಿ. ಓಕೆ. ಸೊ ಫಸ್ಟ್ ನಮ್ಮ ತುಳುನಾಡ ಸ್ಪೆಷಲ್ ಆಗಬೇಕು. ಓಕೆ. ತಗೊಳ್ಳಿ. ತುಳುನಾಡ ಜನರಲ್ಲ ನಾವು. ಸಾರ್ನಡ್ಡೆ ಆ ಪೀಸಸ್ ಹಾಗೆ ಸಿಗ್ತಾ ಇದ್ರೆ ಖುಷಿ ಅನ್ಸುತ್ತೆ. ಪೀಸಸ್ ಪ್ಲಸ್ ಕಡಲೆಬೇಳೆ. ನಿಮ್ಮಮ್ಮ ಹೇಳ್ಕೊಟ್ಟಿದ್ದು ಕಡಲೆಬೇಳೆ ಹಾಕಿ ಅಂತ ಹೇಳಿದ್ರಿ. ಅದು ಒಬ್ರೊಬ್ರು ಮಾಡುವ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಚೆನ್ನಾಗಿದೆ. ಲೈಟ್ ಸ್ವೀಟ್ ಪರ್ಫೆಕ್ಟ್. ಇದು ಟೇಸ್ಟ್ ನೋಡೋಣ. ಓಕೆ. ಸೊ ಆ ಕಡೆದು ಬೆಂಗಳೂರು ಸಾಫ್ಟ್ ಆಗಿದೆ. ತಿಂತಾ ಇದ್ರೆ ವೆರಿ ಸಾಫ್ಟ್ ಆಗಿದೆ. ಎಲ್ಲವೂ ಕೂಡ ನೀವು ಆ ಶೇಂಗಾ ಬೀಜ ತರಿಯಾಗಿ ಪುಡಿ ಮಾಡಿದಲ್ಲ, ಹಾಗಾಗಿ ಅದು ತೀರಾ ಸಾಫ್ಟ್ ಎಲ್ಲ ಲಡ್ಡು ಟೈಪ್ ಅಲ್ಲ, ಮಧ್ಯದಲ್ಲಿ ಆ ಬೈಟ್ ಸಿಗ್ತಾ ಇದೆ. ವೆರಿ ಟೇಸ್ಟಿ, ಸೂಪರ್. ಸೊ ನಾಳೆ ಹಬ್ಬಕ್ಕೆ ಎಲ್ಲರೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ತುಂಬ ಚೆನ್ನಾಗಿತ್ತು ಮೇಡಮ್, ಎರಡೂ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಸ್ಕೃತಿಯ ಒಂದು 2 ರೆಸಿಪೀಸನ್ನು ನೀವು ಹೇಳ್ಕೊಟ್ರಿ. ಥ್ಯಾಂಕ್ ಯು. ಸೊ ನಮ್ಮ ಸಂಸ್ಕೃತಿಯ ಒಳ್ಳೆ 2 ರೆಸಿಪಿ ಹೇಳ್ಕೊಟ್ರಿ, ಅದಕ್ಕೋಸ್ಕರ. ಹಾಗೆಯೇ ಅದರ ವಿಧಾನಗಳನ್ನು ಕೂಡ ಹೇಳ್ಕೊಟ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಾಗಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಸಂಸ್ಕೃತಿಯಲ್ಲಿ ಆಹಾರ ಪದ್ಧತಿಯಲ್ಲೂ ಕೂಡ ಎಷ್ಟೊಂದು ಸೈಂಟಿಫಿಕ್ ರೀಸನ್ಸ್ ಅಡಗಿದೆ ಅಂತ ಇವತ್ತಿನ ಈ ಒಂದು ಸಂಚಿಕೆ ನೋಡ್ತಾ ಇದ್ದರೆ ನಿಮಗೆ ಕೂಡ ಗೊತ್ತಾಗಿರುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.